ಕೋಸ್ಟಲ್ ನಲ್ಲಿ ಸಖತ್ ಹೈಪ್ ಕ್ರಿಯೇಟ್ ಮಾಡಿರೋ ಜಬರ್ದಸ್ತ್ ಶಂಕರ ಚಿತ್ರದ ಕಾಮಿಡಿ ಟೀಸರ್ ಅಕ್ಟೋಬರ್ 27ರಂದು ರಿಲೀಸ್ ಆಗಿ ಸಖತ್ ಸದ್ದು ಮಾಡ್ತಿದೆ. ಇದೀಗ ಇದರ ಬೆನ್ನಲ್ಲೇ ಶಂಕರನ ಆಕ್ಷನ್ ಟೀಸರ್ ರಿಲೀಸ್ ಆಗಲಿದೆ. ಈ ಬಗ್ಗೆ ಚಿತ್ರತಂಡ ಇದೀಗ ಪೋಸ್ಟರ್ ಒಂದನ್ನು ರಿಲೀಸ್ ಮಾಡಿದ್ದು ಹಲವು ಗೊಂದಲಗಳಿಗೆ ನಾಂದಿ ಹಾಡಿದೆ. ನಾಳೆ ಅಂದರೆ ನವೆಂಬರ್ 3ರಂದು ಮಧ್ಯಾಹ್ನ 2 ಗಂಟೆಗೆ ರಿಲೀಸ್ ಆಗಲಿರೋ ಜಬರ್ದಸ್ತ್ ಶಂಕರ ಚಿತ್ರದ ಆಕ್ಷನ್ ಟೀಸರ್ ಬಗ್ಗೆ ಸಿಕ್ಕಾಪಟ್ಟೆ ಹೋಪ್ಸ್ಗಳಿವೆ. ಆದರೆ ಅಷ್ಟೇ ಗೊಂದಲಗಳು ಕೂಡ ಇವೆ. ಏಕೆಂದರೆ ಜಬರ್ದಸ್ತ್ ಶಂಕರ ಚಿತ್ರದ ಆಕ್ಷನ್ ಟೀಸರ್ ರಿಲೀಸ್ ಅನ್ನೋ ಪೋಸ್ಟರ್ ಅನ್ನು ಚಿತ್ರತಂಡ ರಿವೀಲ್ ಮಾಡಿದ್ದು, ಇದರಲ್ಲಿ ಶಂಕರ ಮೀಟ್ ಡಿ ಬಾಸ್ ಅನ್ನೋ ವಾಕ್ಯವನ್ನು ಹಾಕಲಾಗಿದೆ. ಇದೇ ಹಲವು ಗೊಂದಲಗಳಿಗೆ ಕಾರಣವಾಗಿರೋದು. ಶಂಕರ ಮೀಟ್ ಡಿ ಬಾಸ್ ಅಂದ್ರೆ ಚಿತ್ರದ ನಾಯಕ ಅರ್ಜುನ್ ಕಾಪಿಕಾಡ್ ದರ್ಶನ್ ಅವರನ್ನು ಭೇಟಿಯಾಗ್ತಾರ, ಅಥವಾ ಚಿತ್ರದ ಒಂದು ಪಾತ್ರದಲ್ಲಿ ಡಿ ಬಾಸ್ ಮಿಂಚಲಿದ್ದು ಇದು ನಾಳೆ ರಿವೀಲ್ ಆಗಲಿದೆಯಾ, ಅಥವಾ ಟೀಸರ್ ಅನ್ನು ಡಿ ಬಾಸ್ ರಿಲೀಸ್ ಮಾಡಲಿದ್ದಾರಾ? ಹೀಗೆ ಶಂಕರ ಮತ್ತು ಡಿ ಬಾಸ್ ಮಧ್ಯೆ ಹಲವು ಪ್ರಶ್ನೆಗಳು ಉದ್ಭವವಾಗುತ್ತೆ. ಆದ್ರೆ ಪ್ರಸ್ತುತ ಇವ್ಯಾವುದಕ್ಕೂ ನಿಖರವಾದ ಉತ್ತರವಿಲ್ಲ. ಪ್ರತಿಯೊಬ್ಬರ ಮನಸ್ಸಲ್ಲಿ ಮೂಡಿರೋ ಒಂದೊಂದು ಪ್ರಶ್ನೆಗಳಿಗೆ ನಾಳೆ ಮಧ್ಯಾಹ್ನ ಉತ್ತರ ಸಿಗಲಿದೆ. ಅಲ್ಲಿಯವರೆಗೂ ಅನಿವಾರ್ಯವಾಗಿ ಕಾಯಲೇಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.